अष्टवक्त्राय स्वाहा ओम कोटराक्षी स्वाहा ओम कुब्जाय स्वाहा ओम विकटलोचनाय स्वाहा ओम शुष्कोदर्यै स्वाहा ओम नलजिह्वाय स्वाहा ओम अश्वदंष्ट्राय स्वाहा ओम वानराननाय स्वाहा ओम रक्ताक्षी स्वाहा ओम रुक्षाक्षी स्वाहा स्वाहा ओम योमीकचरणोद्भद्रुषे स्वाहा दुष्टारमदभोषणं फलम् अहं दादामि द्रवीणम्
चंडिका दुर्गायै नमः आवाहयामि आवाहयामि ओम शिवाय नमः ओम शांताय नमः ओम भूतिदाय नमः ओम वेदाय नमः ओम काल्ये नमः ओम दारिद्र्यशमने नमः ओम दुरासना
राजाय प्रदक्यदाहिने नमो वयं वै
मयि वेदामय प्रजामय इंद्रियं
ಜಿಲ್ಲೆಯ ಉಳ್ಳಾಲ ಶಾರದಾ ಮಹೋತ್ಸವ 25ನೇ ವರ್ಷ ಸಂದರ್ಭದಲ್ಲಿ ಆ ಶಾರದಾ ಮಾತೆಯ ಪ್ರೀತ್ಯರ್ಥವಾಗಿ ಈ ದಿವಸ ಬಹಳ ಶ್ರದ್ಧಾಪೂರ್ವಕವಾಗಿ ಹತಚಂಡಿಕಾ ಯಾಗ ಸರ್ಕಾರವನ್ನು ನಾವು ಬಹಳ ಐವತ್ತಾಗಿ ಸಮರ್ಪಣೆ ಮಾಡಿದ್ದೇವೆ. ಮುಂದೆ 100ನೇ ವರ್ಷದಲ್ಲಿ ರಹಸ್ಯದಂಡಿಯಾಗುವಂತಹ ಯೋಗಮಾರ್ಗವನ್ನು ಉದ್ಭವಿಸಬೇಕು. ಈ ವರ್ಷ ಅರ್ಪಿಸಿದಂತಹ ಹತಚಂಡಿಯಾಗದಿಂದ ಮಹಾಕಾಲ ಸಂತೃಪ್ತರಾಗಿ ಯಜಮಾನ ಗ್ರಾಮ ಸಂಬಂಧವಾಗಿರುವಂತಹ ಯಾವತ್ತೂ ದುರಿತ ಭಾಗದಲ್ಲಿ ಕೂಡ ನಿವಾರಣೆಯಾಗಿ ಕಾಲ ಬೆಳೆ ಕನ್ನೋಕ ಲೋಕ ಸಮುಚ್ಛೆಯಾಗಬೇಕು. ಹಿಂದೂ ಸಮಾಜದ ಎಲ್ಲ ಭಗವತ್ಭಕ್ತರಿಗೆಲ್ಲ ಆ ಭಗವಂತ ಸಮಸ್ತ ದುರಿತವಾದೆಲ್ಲ ನಿವಾರಣೆಯಾಗಿ ಎಲ್ಲರಿಗೂ ಕೂಡ ಉತ್ತಮ ಅಭಿವೃದ್ಧಿಯಾಗುವಂತೆ ಶಾರದಾ ಮಾತೆ ಪರಿಪೂರ್ಣ ಅನುಗ್ರಹವಾಗಿ ನಡೆಸಬೇಕು ಅಂತೇಳಿ ನಾವು ಪ್ರಸನ್ನ ಕಾಲದಲ್ಲಿ ವಿಶೇಷವಾಗಿ ದೇವರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಹೇಳಿ ಅಗ್ರಯೇ ನಮಃ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭವ್ಯವಾಹನ ಶಾರದಾ ಮಾತೆ ಪಾದಾರವಿಂದಕ್ಕೆ ಗೋವಿಂದಾಯ ಗೋವಿಂದ. Thank you.